ಚುನಾವಣೆಯ ನೀತಿ ಸಂಹಿತೆ ಮುಗಿದ ತಕ್ಷಣವೇ ಚಿಂಪುಗಾನಹಳ್ಳಿಯ 9 ಎಕರೆ 30 ಗುಂಟೆ ಸರ್ಕಾರಿ ಜಮೀನಿನಲ್ಲಿ ಪಶು ಆಸ್ಪತ್ರೆ, ಸರ್ಕಾರಿ ಶಾಲೆ ಮತ್ತು ಬಡವರಿಗೆ ನಿವೇಶನಕ್ಕೆ ಲೇಔಟ್ ನಿರ್ಮಾಣ ಮಾಡ್ತೀನಿ. ಗುಡಿಸಲು ಕಳೆದುಕೊಂಡ ಜನರಿಗೆ ಕುಡಿಯುವ ನೀರು, ವಿದ್ಯುತ್ ಮತ್ತು ಮೂಲ ಸೌಲಭ್ಯ ಪೂರೈಸಲು ತಕ್ಷಣ ಅಧಿಕಾರಿಗಳಿಗೆ ಸೂಚನೆ ನೀಡ್ತೀನಿ ಎಂದು ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭರವಸೆ ನೀಡಿದರು. ಕೊರಟಗೆರೆ ತಾಲೂಕು ಹೊಳವನಹಳ್ಳಿ ಹೋಬಳಿ ಕ್ಯಾಮೇನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಂಪುಗಾನಹಳ್ಳಿ ಸಮೀಪ ವಿದ್ಯುತ್ ಅವಘಡದಿಂದ ಬೆಂಕಿಗೆ ಆಹುತಿಯಾಗಿದ್ದ ಸ್ಥಳಕ್ಕೆ ಭಾನುವಾರ ಸಿದ್ದರಬೆಟ್ಟ ಶ್ರೀಗಳ ಜೊತೆಯಲ್ಲಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ ನಂತರ ಅವರು ಮಾತನಾಡಿದರು. ಸಿದ್ದರಬೆಟ್ಟ ಶ್ರೀ ಬಾಳೆಹೊನ್ನೂರು ಖಾಸಾ ಶಾಖಾ ಮಠದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮಾತನಾಡಿ, ಚಿಂಪುಗಾನಹಳ್ಳಿ ಸಮೀಪ 2ನೇ ಸಲ ಬೆಂಕಿಯ ಅವಘಡ ಸಂಭವಿಸಿದೆ. ಬೆಂಕಿ ಅವಘಡದಿಂದ ಗುಡಿಸಲಲ್ಲಿ ಶೇಖರಣೆ ಮಾಡಲಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಲೆ ಬಾಳುವ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಸಂಕಷ್ಟಕ್ಕೆ ಸಿಲುಕಿದ ಬಡ ಜನರಿಗೆ ಸಹಾಯ ಹಸ್ತ ನೀಡುವುದು ನಮ್ಮೆಲ್ಲರ ಪ್ರಮುಖ ಕರ್ತವ್ಯ ಎಂದು ಹೇಳಿದರು. ಯಲ್ಲೇರಾಂಪುರ ಶ್ರೀಮಠದಿಂದ 11 ಗುಡಿಸಲು ಕಳೆದುಕೊಂಡ ಬಡ ಜನರಿಗೆ ಆಹಾರದ ಕಿಟ್, ಬಟ್ಟೆ, ಚಾಪೆ ಮತ್ತು ಮಕ್ಕಳಿಗೆ ನೋಟು ಪುಸ್ತಕಗಳನ್ನು ಡಾಕ್ಟರ್ ಹನುಮಂತನಾಥ ಸ್ವಾಮೀಜಿಗಳು ವಿತರಣೆ ಮಾಡಿದರು. ಪಾವಗಡ ಶ್ರೀರಾಮಕೃಷ್ಣ ಸೇವಾ ಮಠದಿಂದ 8,000 ಮೌಲ್ಯದ ಪಾತ್ರೆ, ಬಟ್ಟೆ, ಸೀರೆ, ಪಂಚೆ, ಟವಲ್, ಅಕ್ಕಿ, ಬೇಳೆ, ಸಕ್ಕರೆ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಶ್ರೀ ಜಪಾನಂದ ಸ್ವಾಮೀಜಿಗಳು ವಿತರಣೆ ಮಾಡಿದರು. ಸಿದ್ದರಬೆಟ್ಟ ಶ್ರೀಮಠದಿಂದ ದಿನಸಿ ಪದಾರ್ಥ, ಪಾತ್ರೆ ಮತ್ತು ಬೆಡ್ ಶೀಟ್ಗಳನ್ನು ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ವಿತರಣೆ ಮಾಡಿದರು. ಕ್ಯಾಮೇನಹಳ್ಳಿ ಮತ್ತು ನೀಲಗೊಂಡನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲೆಮಾರಿ ಕಾರ್ಮಿಕರು, ಹಂದಿಜೋಗರು ಕಳೆದ 25 ವರ್ಷಗಳಿಂದ ನೆಲೆಸಿದ್ದಾರೆ. 30ಕ್ಕೂ ಅಧಿಕ ಕುಟುಂಬಗಳಿಗೆ ಸೌಲಭ್ಯಗಳಿಗೆ ಮರೀಚಿಕೆ ಆಗಿದೆ. ರಾತ್ರಿ ವೇಳೆ ಕತ್ತಲೆಯ ಜೀವನ ನರಕದಂತಿದೆ. ತಕ್ಷಣ ಸರ್ಕಾರ ನಿವೇಶನ ಮತ್ತು ಮನೆ ಮಂಜೂರು ಮಾಡಬೇಕಾಗಿದೆ ಎಂದು ಯಲ್ಲೇರಾಂಪುರದ ಶ್ರೀ ಹನುಮಂತನಾಥ ಸ್ವಾಮೀಜಿ, ಸಿದ್ದರಬೆಟ್ಟದ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿ ಮತ್ತು ಪಾವಗಡದ ರಾಮಕೃಷ್ಣ ಸೇವಾಶ್ರಮದ ಶ್ರೀ ಜಪಾನಂದಜಿ ಆಗ್ರಹ ಮಾಡಿದ್ದಾರೆ. ವರದಿ ಮಂಜುಸ್ವಾಮಿ ಎಮ್ಎನ್, ಕೊರಟಗೆರೆ. ಫಸ್ಟಿಗೆ ನಾನೇ ಸ್ವಾಮಿ ಬಂದೆ. ಹೋದ್ ಸರಿ ನಿಮ್ ಸುಟ್ಟಿರ್ಲಿಲ್ವಾ? ಇಲ್ಲ ಸ್ವಾಮಿ, ಅಲ್ಲ ಏನು ತೊಂದರೆ ಆಗಿರಲಿಲ್ಲ. ಇದೇ ಸ್ವಂತ ಊರು ಇದೇವ್ರ ಇದೇ ಊರೇ, ನಮ್ಮ ಊರಾಗ ಜಾಗ ಇಲ್ಲ ಸ್ವಾಮಿ. ರೋಡ್ ಇಲ್ದಿಕ್ಕಿಲ್ಲ. ಮ್ಯಾಕೆ ಬೇರೆ ಬೆಂದಾಗಿದ್ರು 4 ಮ್ಯಾಕೆ ಹೊಲ್ಟೋಗ್ಯಾವ. ಎಷ್ಟು ದಿವಸದಿಂದ ಇದೆಯಮ್ಮ ನೀನು? 9. ರಮಲಮ್ಮ ಎಷ್ಟು ವರ್ಷದಿಂದ ಇದೆ? ವರ್ಷ 10-11. ಹೌದಾ? ಭವ್ಯ ನರಸಿಂಹರಾಜ್ 10 ವರ್ಷ. ಲಕ್ಷ್ಮೀ ಪ್ರಭು ಎಲ್ಲ ಕೇಳ್ತೀನಿ, ನೋಡೋಣ ಎಷ್ಟು ನಾವು ಒಂದೇ ಸರಿ ಸೈಟ್ ಮಾಡೋಕ್ಕಾಗುತ್ತೆ ಅಥವಾ ಇವರಿಗೆ ಫಸ್ಟ್ ಇವ್ರಿಗೆ ಕೊಟ್ಟು ಆಮೇಲೆ ಅವ್ರಿಗೆ ಮಾಡೋದು ಅಥವಾ ಎಲ್ಲರಿಗೂ ಒಟ್ಟಿಗೆ ಕೊಡೋದು. ಅದನ್ನು ಸ್ವಲ್ಪ ನಾಳೆನೇ ನನಗೆ ಹೇಳ್ಬೇಕು. ಟೋಟಲ್ಲು ಇದು ನಕ್ಷೆ ತೆಗೀರಿ. ನಕ್ಷೆ ತೆಗೆದು ಈಗ ನಾವು ಅಷ್ಟು ಸೈಟ್ ಮಾಡಿ ಶಾಲೆ ಇದೆಲ್ಲ ಹೊಂದಿರಿಸ್ಕೊಂಡು ಅದ್ಯಾವುದು ಬೇರೆ ಹಾಂ ಅದನ್ನ ಮಾಡೋಣ. ಎಲೆಕ್ಷನ್ ಆದ ತಕ್ಷಣ ಕೊಡ್ಬೇಕು. ಕೋಡ್ ಆಫ್ MCC 7ನೇ ತಾರೀಕು 4ನೇ ತಾರೀಕು ಆದಮೇಲೆ ಇಮಿಡಿಯೇಟ್ ಆಗಿ ಅಷ್ಟೊಳಗಡೆ ರೆಡಿ ಮಾಡ್ತಾರೆ ಪ್ಲಾನ್ ಮಾಡಿ. ಅವ್ರ ಯಾರೋ ಪಂಚಾಯತಿನವರು ಪ್ಲಾನ್ ಮಾಡಿದ್ವಿ. ಇನ್ಸಾನಿ ಕಷ್ಟ ಏನು? ಸೈಟ್ ಮಾಡಕ್ಕೆ ಯಾಕಾಗ್ತಾ ಇಲ್ಲ? ಯಾಕಾಗ್ತಾ ಇಲ್ಲ ಅಂದ್ರೆ ಏನ್ ಮಾಡೋಣ ಸ್ವಾಮಿ, ಊರಾಗ್ಲಿಂಟಲ್ಲೇ ಬರ್ತಾರೆ, ಬೇಡ ಮಾಡ್ಸೋದ್ ಬೇಡ ಇಲ್ಲ ಅಂತ ಸುಮಾರು ಎಲ್ಲಿಗಂದ್ರೆ ಅಲ್ಲಿಗೆ ಕೊಟ್ಟಿದ್ದೀವಿ. ನಮಗೂ ಬೇಕು, ಗುಟ್ಟೆಗಿರೋರು ಕುಡಿತಾರೆ, ನಮಗೂ ಬೇಕು ಅಂತ ನಿಲ್ಸಾಕ್ಬಿಟ್ಟವ್ರೆ ಸರ್. ಬಂದಿದ್ದವು ಕೂಡ ವಾಪಸ್ ಕಳಿಸ್ತಾರೆ. ಹೋಗಬೇಕು ಅಷ್ಟೇ. ಟೋಟಲಿ 9 ಎಕರೆ 32 ಗುಂಟೆ. ಇವತ್ತು ನಮ್ಮ ಕೊರಟಗೆರೆ ತಾಲೂಕಿನ ಚಿಂಪುಗಾನಹಳ್ಳಿಯಲ್ಲಿರುವಂಥ ಒಂದು ಬೆಂಕಿ ಅನಾಹುತದಿಂದ ಸುಟ್ಟಿರತಕ್ಕಂಥ ಗುಡಿಸಲಿಗೆ ಅನಾಹುತ ಆಗಿರುವ ಸಂದರ್ಭದಲ್ಲಿ ಆ ನೊಂದಂಥ ಸಂತಪ್ತರಿಗೆ ಸಾಂತ್ವನ ಹೇಳಲಿಕ್ಕೆ ಮತ್ತು ಅವರಿಗೆ ಬೇಕಾಗ್ತಕ್ಕಂಥ
ಪಾತ್ರೆಗಳನ್ನು ಮತ್ತು ಪುರುಷರಿಗೆ ಬೇಕಾಗುವಂಥ ಬಟ್ಟೆಗಳನ್ನು ಕೊಡಲಿಕ್ಕೆ ಇವತ್ತು ಶ್ರೀಮಠದಿಂದ ಎಲ್ಲ ಭಕ್ತರ ಸಹಕಾರದೊಂದಿಗೆ ಆಗಮಿಸಿದ್ದೇವೆ. ಇಂಥ ಅವಘಡಗಳು ಅದರಲ್ಲಿ ಎರಡನೇ ಬಾರಿ ಆಗಿರುವಂಥದ್ದು ಭಾಳಷ್ಟು ನೋವಿನ ಸಂಗತಿ. ಈಗಾಗಲೇ ನಮ್ಮ ಸರ್ಕಾರದ ಹೋಮ್ ಮಿನಿಸ್ಟರ್ ಆಗಿರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೆಲವೇ ದಿನಮಾನಗಳಲ್ಲಿ ನಾವು ಅವರಿಗೆ ಸೂಕ್ತವಾಗಿರುವಂಥ ಒಂದು ಮನೆಯ ನಿವೇಶನವನ್ನು ಕಟ್ಟಿಸಿಕೊಡ್ತೀವಿ ಅನ್ನುವಂಥ ಭರವಸೆ ಸಹಿತ ಈಗಾಗಲೇ ಕೊಟ್ಟು ಹೋಗಿದ್ದಾರೆ. ಈ ಥರದ ಅವಘಡಗಳಿಂದ ಭಾಳಷ್ಟು ಬಡ ಕುಟುಂಬದ ಸಂದರ್ಭದಲ್ಲಿ ಈ ಥರ ತೊಂದರೆ ಆದಾಗ ಭಾಳಷ್ಟು ನೋವನ್ನು ಅನುಭವಿಸಬೇಕಾಗುತ್ತೆ. ಯಾಕೆಂದರೆ ಸಣ್ಣದಾಗಿರ್ತಕ್ಕಂಥ ಗುಡಿಸಲು ಕಟ್ಟಿಕೊಂಡು ಜೀವನ ನಡೆಸುವಂಥ ಸಂದರ್ಭದಲ್ಲಿ ಈ ಥರ ಆಕಸ್ಮಿಕವಾಗಿ ಏನಾದರೂ ಬೆಂಕಿಗಳ ಅನಾಹುತ ಆದಾಗ ಮತ್ತೆ ಅವರ ಜೀವನವನ್ನು ರೂಪಿಸಿಕೊಳ್ಳಬೇಕಾದ್ರೆ ಮತ್ತೆ ಕೆಲವಾರು ತಿಂಗಳು ಅವರ ಜೀವನ ರೂಪಿಸಿಕೊಳ್ಳಿಕ್ಕೆ ಕಷ್ಟ ಆಗುತ್ತೆ. ಅಂಥ ಸಂದರ್ಭದಲ್ಲಿ ಆಸ್ತಿಕ ಸಂಪತ್ತರು ಶಕ್ತಿ ಇರುವಂಥವರು ಈ ಥರ ತೊಂದರೆ ಇದ್ದಾಗ ಒಂದಿಷ್ಟು ಸಹಾಯ ಹಸ್ತವನ್ನು ಚಾಚಿ ಅವರಿಗೆ ನೆರವನ್ನು ನೀಡ್ತಕ್ಕಂಥದ್ದು ಮಾನವೀಯತೆ. ಹಾಗಾಗಿ ಆ ಹಿನ್ನೆಲೆಯಲ್ಲಿ ಈಗಾಗಲೇ ನಮ್ಮ ಇಲ್ಲಿರಾಂಪುರದ ಪೂಜ್ಯ ಹನುಮಂತ ಸ್ವಾಮೀಜಿಯವರು, ಜಪಾನಂದ ಸ್ವಾಮೀಜಿಯವರು, ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನಕ್ಕೆ ಈಗಾಗಲೇ ನಮ್ಮ ಅವಾಗಿನಿಂದ ಯಾವ್ಯಾವ ರೀತಿಯ ನೆರವನ್ನು ಕೊಡಲಿಕ್ಕೆ ಸಾಧ್ಯ ಆಗುತ್ತೋ ಆ ರೀತಿ ನೆರವನ್ನು ಕೊಟ್ಟು ಅವರಿಗೊಂದು ಆತ್ಮಸ್ಥೈರ್ಯವನ್ನು ತುಂಬುವಂಥ ಕೆಲಸವನ್ನು ಎಲ್ಲರೂ ಮಾಡ್ತಾಯಿದ್ದಾರೆ. ನಮ್ಮ ಕೊರಟಗೆರೆ ಪಟ್ಟಣದ ಎಲ್ಲ ಸದ್ಭಕ್ತರು ಸಹಿತ ಆಸ್ತಿಕ ಸದ್ಭಕ್ತರು ಈ ಥರ ಕಷ್ಟಕ್ಕೆ ಬಂದಾಗ ಸಹಾಯ ಮಾಡತಕ್ಕಂಥ ಒಂದು ಮನೋಭಾವನೆಯನ್ನು ಬೆಳೆಸಿಕೊಂಡು ಅವರಿಗೊಂದು ಶಕ್ತಿಯನ್ನು ಕೊಡಬೇಕು ಅನ್ನುವಂಥ ಹಿನ್ನೆಲೆಯಲ್ಲಿ ಭಕ್ತರಿಗೆ ಕರೆಯನ್ನು ಕೊಡ್ತಾ ನಾವು ಶ್ರೀಮಠದ ವತಿಯಿಂದ ಮತ್ತು ನಮ್ಮ ಏನು ತಾಲೂಕಿನ ಕೆಲವು ಬಟ್ಟೆ ವ್ಯಾಪಾರಸ್ಥರು ಅವರೆಲ್ಲರ ಮುಖಾಂತರವಾಗಿ ಇಷ್ಟು ಬಟ್ಟೆಗಳನ್ನ ತೆಗೆದುಕೊಂಡು ಮಠದ ವತಿಯಿಂದ ಪಾತ್ರೆಗಳನ್ನು ಒಂದು ಮನೆಗೆ ಬೇಕಾಗ್ತಕ್ಕಂಥ ಒಂದು ಜೀವನ ಸಾಗಿಸಬೇಕಷ್ಟು ಪಾತ್ರೆಯನ್ನು ಖರೀದಿ ಮಾಡಿ ಇವತ್ತು ಅವರಿಗೆ ಒಂದು ಕುಟುಂಬಕ್ಕೊಂದು ಕಿಟ್ಟ ಮುಖಾಂತರವಾಗಿ ಪಾತ್ರೆ ಸಾಮಾನನ್ನು ಮತ್ತು ಬಟ್ಟೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ. ಇನ್ನೂ ಆಸ್ತಿಕ ಸದ್ಭಕ್ತರು ಯಾರ್ಯಾರು ಶಕ್ತಿ ಇದೆಯೋ ಒಂದು ಅವರ 10 ಕುಟುಂಬಕ್ಕೆ ತಾವೆಲ್ಲ ಸಹಕಾರವನ್ನು ನೀಡಬೇಕು ಅನ್ನುವಂಥದ್ದನ್ನು ಈ ಮುಖಾಂತರ ಕೇಳಿಕೊಳ್ಳಿ ಇಚ್ಛೆಪಡ್ತೀವಿ.